ಮತ್ತೆ ಬಹುಮುಖ್ಯವಾಗಿ ಭೂ ಸುಧಾರಣೆ ಕಾಯ್ದೆ ತಂದಿದ್ದ ಸಮಯದಲ್ಲಿ ಅದು ಕೂಡ ಅರಸು ಅವರ ಒಂದು ಏನು ಹೇಳ್ತಾರೆ ಒಂದು ದೊಡ್ಡ ಮೈಲಿಗಳು. ಅದನ್ನು ಮುಂದಿನ ಏನು ಹೇಳ್ತಾರೆ ಅಪ್ಡೇಷನ್ ಅನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡಿಕೊಂಡು ಹೋದ್ರು. ಅದರ ನಂತರ ಬಂದ ಮಾಡಿಕೊಂಡು ಹೋದ್ರು. ಮತ್ತೆ ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ ನೋಡಿ, ನೀವು ಸಾಲದ ವಿಚಾರ ಅದೇ ನಾನು ಹೇಳಿದಲ್ಲ ನೋಡಿ, ನಮ್ಮದು ಇವಾಗ 25 ರೂಪಾಯಿ ನಾವು ದುಡಿತಿದ್ದೇವೆ, ನಮ್ಗೆ 7 ರೂಪಾಯಿ ಸಾಲ ಇರೋದು ಅದೇನು ದೊಡ್ಡ ಮ್ಯಾಟರ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಮ್ದು ದೇಶದ GDP ಅನ್ನು ನೀವು ನೋಡ್ಲಿಕ್ಕೆ ಹೋದ್ರೆ ನಮಗೆ 4 ಟ್ರಿಲಿಯನ್ ಅಂತೆ 9 4 36 3,360,00,000 ಕೋಟಿ ನಮಗೆ GDP ನಮ್ಮದಲ್ಲಿ ರೊಟೇಷನ್ ಆಗ್ತದೆ. ನಮ್ಮ ದೇಶದ ಸಾಲ 230 ಕೋಟಿ ಚಿಲ್ಲರೆ ಬಂದಿದೆ. ಸೊ ಆ ಅನುಪಾತಕ್ಕೆ ನೋಡ್ಲಿಕ್ಕೆ ಹೋದ್ರೆ ಎಷ್ಟು ಸರ್ 196 ಲಕ್ಷ ಕೋಟಿ ಅಷ್ಟು ಸಾಲ ಬಂದಿದೆ. ಅಲ್ಲ ನೀವು ಹೇಳುವಂತ ನನಗೆ ಗೊತ್ತು, ಕ್ಲಾರಿಟಿ ಈಗ ಸಿಕ್ಕಿದೆ. ಯಾಕಂದ್ರೆ ನಮ್ಮ GDP ಎಷ್ಟಿದೆ ಇವಾಗ 4 ಟ್ರಿಲಿಯನ್ ಅಂತ ಹೇಳಿದ್ರೆ 9 4 36 360 ಲಕ್ಷ. ಸೊ ಹತ್ರ ನಾವೀಗ 100 ರೂಪಾಯಿ ದುಡಿತಿದ್ದೇವೆ, 70 ರೂಪಾಯಿ ಸಾಲದಲ್ಲಿ ಇದ್ದೇವೆ ನಾವು ದೇಶದ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಸೊ ಹಾಗಿರುವಾಗ ಮತ್ತೆ ನೋಡಿ, ನೀವು ಹೇಳಿದ್ರಿ ಈಗ ಆರ್ಥಿಕವಾಗಿ ತಜ್ಞರು ಅವರು ಖಂಡಿತವಾಗಿಯೂ ಹೌದು, ಆರ್ಥಿಕ ತಜ್ಞರು ಬಹಳಷ್ಟು ವಿಚಾರಗಳನ್ನು ಅವರು ಏನು ಹೇಳ್ತಾರೆ ಜನರಿಗೆ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ ನೋಡಿ, ಬಹುಮುಖ್ಯವಾಗಿ ಈ ಅಹಿಂದ ಅಂತ ಹೇಳುವಂತಹ ಒಂದು ಸಂಘಟನೆಯನ್ನು ಒಟ್ಟು ಹಾಕಿಕೊಂಡು ಅವರು ಈ ಏನು ಹೇಳ್ತಾರೆ ಹಿಂದುಳಿದ ವರ್ಗದವರಾಗಿರ್ಬೋದು ಅಥವಾ ನಮ್ಮ ಶೋಷಿತ ಜನಾಂಗದವರಾಗಿದ್ದಿರ್ಬೋದು, ಅಲ್ಪಸಂಖ್ಯಾತರಾಗಿದ್ದಿರ್ಬೋದು, ಇವರನ್ನು ಒಂದು ರಾಜಕೀಯವಾಗಿ ಮುನ್ನೆಲೆಯಲ್ಲಿ ತರುವ ಒಂದು ಹಾದಿಯಲ್ಲಿ ಅರಸು ಅವರು ಕೂಡ ವರ್ಕ್ ಮಾಡಿದ್ದಾರೆ, ಇವರು ಕೂಡ ವರ್ಕ್ ಮಾಡಿದ್ದಾರೆ. ನಾವು ಅದೇ ಕೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನವರು ಅಹಿಂದ ವರ್ಗಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಕೊಡುಗೆಗಳು ಅಥವಾ ಕಾರ್ಯಕ್ರಮಗಳಾದ್ರೂ ಯಾವುದು ಅಂತ ಹೇಳಿ. ಅಷ್ಟು ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ, ಅದನ್ನು ಎಲ್ಲಿ ವಿನಿಯೋಗ ಮಾಡಿದ್ರು ಈ ಪ್ರಶ್ನೆಗಳನ್ನ ನೋಡಿ. ವಿಷಯ ಎಂತ ಆಗ್ತದೆ ಅಂತ ಹೇಳಿದರೆ ಹಲವಾರು ಕೆಲಸಗಳು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಆದರೆ ಪ್ರಾಬ್ಲಮ್ ಏನಾಗ್ತದೆ ಅಂತ ನಮ್ಮ ಮೀಡಿಯಾಗಳಲ್ಲಿ ನನ್ನಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ನೀವು ಏನ್ ಹೇಳ್ತಾರೆ ವಿರೋಧ ಪಕ್ಷದವರು ನಡೀತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಅದನ್ನು ಬಂದು ನೀವು ಇಲ್ಲಿ ಉಚ್ಚಾರ ಮಾಡ್ತೀರಿ ಮೀಡಿಯಾದಲ್ಲಿ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೋಡಿ ನಾವು ಪಟ್ಟಿ ಕೊಡ್ಲಿಕ್ಕೆ ಜನರ ಪ್ರಶ್ನೆ ಇಲ್ಲ ಸರ್, ನಾವು ಪಟ್ಟಿ ಕೊಡ್ತೇವೆ. ನೀವು ಇನ್ನೊಂದು ಇದೇ ಡಿಬೇಟ್ ಅನ್ನು ನೀವು ಇನ್ನೊಂದು ಕೊಡಿ, ನಾವು ಪಟ್ಟಿ ಕೊಡ್ತೇವೆ. ನಾವು ನಿಮ್ಗೆ ಎಲ್ಲೆಲ್ಲಿ ಕೆಲಸ ಕಾರ್ಯಕ್ರಮದ ಮೊದಲಿಗೆ ಹೇಳಿದ್ರು, ಇವತ್ತಾದ್ರೂ ಅಂದ್ರೆ ದೀರ್ಘಾವಧಿ ಸಿಎಂ ನ ಈ ಒಂದು ಸಂಭ್ರಮಾಚರಣೆ ಸಮಯದಲ್ಲಾದ್ರೂ ಇಷ್ಟು ವರ್ಷಗಳ ಕಾಲ, ಇಷ್ಟು ದಿವಸಗಳ ಕಾಲ ಸಿಎಂ ಆಗಿರುವಂತ ದಿಸ್ ಕುಡ್ ಬಿ ಅ ಬಿಗ್ ಇವೆಂಟ್ ಫಾರ್ ಯು ಪೀಪಲ್. ದಿಸ್ ಕುಡ್ ಬಿ ಅ ಬಿಗ್ ಇವೆಂಟ್. ಯು ಕ್ರಿಯೇಟೆಡ್ ದಿಸ್ ಇವೆಂಟ್. ನಮಗೆ ದಿಸ್ ಇಸ್ ನಾಟ್ ಎನ್ ಇವೆಂಟ್. ನಾವು ಕೂಡ ನಾಳೆ ಬೀದಿಯಲ್ಲಿ ನಿಂತು ಇನ್ನೊಬ್ಬ ಬಂದು ಕೇಳ್ತಾರೆ ನೀವೇನ್ ಮಾಡಿದಿರಿ. ಆನ್ ಗೋಯಿಂಗ್ ಅಲ್ಲ, ಈಗ ಔಟ್ ಗೋಯಿಂಗ್ ಸಿಎಂ ಆಗ್ತಾ ಇದ್ದಾರೆ. ಅಲ್ಲ ನೋಡಿ, ಅದಕ್ಕೋಸ್ಕರ ಈಗ ಇನ್ಕಮಿಂಗ್ ಸಿಎಂ ಬರ್ತಾರೆ, ನೀವು ಬರ್ದಿಟ್ಕೊಳ್ಳಿ. ನಾಳೆ ಏನಾದರೂ ಅವರು ಔಟ್ ಗೋಯಿಂಗ್ ಸಿಎಂ ಆದರೂ ಗಂಡು ಮಗನಾಗಿ ಏನ್ ಹೇಳ್ತಾರೆ ಎದೆ ಉಬ್ಬಿಸಿಕೊಂಡು ಹೊರಗೆ ಹೋಗ್ತಾರೆ, ಕೂಗಿಕೊಂಡು ಹೋಗುದಿಲ್ಲ. ಬಂದು ಹೊರಗಡೆ ಹೋಗಿ ನನ್ನನ್ನು ಇಳಿಸಿದ್ರು ಅಂತೇಳಿ ಕೂಗಿಕೊಂಡದ್ದು ಖಂಡಿತವಾಗಿ ಹೋಗಿಲ್ಲ. ನಾನು ಅವರ ಅಭಿಮಾನಿ, ಗ್ಯಾರಂಟಿ ಇದೆ. ಇದನ್ನು ವೈರಲ್ ಮಾಡಿ ಹೋಗುವುದಾದ್ರೆ, ಯಾಕಂತ ಹೇಳಿದ್ರೆ ಈ ಮಾತನ್ನು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಇದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ನಾನು ಈ ವಿಚಾರವಾಗಿ ನಾನು ಹೇಳುವಾಗೆ ಇಲ್ಲ. ಒಂದು ವೇಳೆ ಅವರು ಹೋಗುವುದಾದರೂ ಕೂಡ ಇದನ್ನು ಬೇಕಾದ್ರೆ ನೀವು ವೈರಲ್ ಮಾಡಿ, ಎಂತಾದ್ರೂ ಮಾಡಿ ನೀವು, ಓಕೆ. ಆದರೂ ಹೇಳ್ತೇನೆ, ಗಂಡು ಮಗನ ಹಾಗೆ ಹೊರಗೆ ನಡೀತಾರೆ ಅವರು, ಗಂಡು ಮಗನಾಗೆ ಹೊರಗೆ ದಯವಿಟ್ಟು ನೀವು ವಿಮೆನ್ ಕಾರ್ಡ್ ಅನ್ನು ಆಡ್ಬೇಡಿ. ನಿಮ್ಮ ವಿಮೆನ್ ಕಾರ್ಡ್ ಅಲ್ಲ ಸ್ವಾಮಿ, ನಮ್ಮಲ್ಲಿ ನಮ್ಮ ಸಂವಿಧಾನ ಹೇಳಿದೆ ಗಂಡು ಹೆಣ್ಣು ಇಬ್ಬರು ಸಮಾನ ಇದ್ದಾರೆ. ಅದು ಕೂಡ ನಮ್ಮ ಹಿಂದೂ ಧರ್ಮ ಹೇಳಿದೆ ಒಂದು ಮೇಲ್ಗೈ ಅಂತ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ನೈತಿಕತೆ ನಿಮಗೆಲ್ಲ. ಯಾಕಂದ್ರೆ ಉತ್ತರಾಖಂಡದಲ್ಲಿ ನಾವೀಗ ಹಣೆಬರ ನೋಡ್ತಿದ್ದೇವೆ. ಸರ್, ಈಗ ಕೇವಲ ಅಹಿಂದ ಅನ್ನುವಂತ ಟ್ರಂಪ್ ಕಾರ್ಡ್ ಅನ್ನು ಇಟ್ಕೊಂಡ್ರೆ ಸಾಕ, ಅಹಿಂದ ವರ್ಗಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಿದೀವಿ ಅನ್ನುವಂತ ಘೋಷಣೆಗಳು ಮಾತ್ರ, ಏನ್ ಮಾಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ನೀಡ್ತಾ ಇಲ್ಲ. ಅವರ ಟ್ರಂಪ್ ಕಾರ್ಡ್ ಸಿದ್ದರಾಮಯ್ಯರ ಬೆಂಬಲದ ಬೇಸ್ ಇರುವುದೇ ಅಹಿಂದದಲ್ಲಿ. ಆದ್ರಿಂದ ಅವರು ಅಹಿಂದಕ್ಕೆ ಮಾಡ್ಲಿಲ್ಲ, ಏನು ಕೆಲಸ ಮಾಡ್ಲಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅವರ ಚಿಂತನಾ ಕ್ರಮವೇ ರಾಮ್ ಮನೋಹರ ಲೋಹಿಯಾ ಪ್ರತಿಪಾದಿಸಿದ ಸಮಾಜವಾದ, ಆ ನಂತರ ದೇವರಾಜ್ ಅರಸು ಚಿಂತನೆಗಳನ್ನು ಮುಂದುವರಿಸಿಕೊಂಡು ಬಂದಿದೆ. ಅವರು ಮೊದಲ ಅವಧಿಯಲ್ಲಿ 2013ರಲ್ಲಿ ಅವರು ಕರ್ನಾಟಕ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಆಕ್ಟ್ ಮಾಡಿದ್ದಾರೆ. ಇದನ್ನು ಅವರು ಮಾಡಿದ್ದು ಹಣಕಾಸು ಸಂಪನ್ಮೂಲಗಳನ್ನು ಯೋಜಿತವಾಗಿ ತೆಗೆದಿರಿಸ್ತಿದೆ. ಅಂದರೆ ನೀವು ಇದಕ್ಕೆ ಒಂದು ಪ್ಲ್ಯಾನ್ಡ್ ಆಗಿ ತೆಗೆದಿರಿಸಬೇಕು, ಅದರ ಎಕ್ಸ್ಪೆಂಡಿಚರ್ ಕೂಡ ಅಷ್ಟೇ ಪ್ಲ್ಯಾನ್ಡ್ ಆಗಿ ಬಳಕೆ ಆಗಬೇಕು ಅಂತ ಹೇಳೋದಕ್ಕೆ. ಇದು ಒಂದು ಚಿಂತನೆಯನ್ನು, ಈಗ ಏನು ದೇವರಾಜ ಅರಸರು ಮತ್ತು ಅವರ ಅಹಿಂದದ ಏನು ಚಿಂತನೆ ಇದೆ ಅದನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಕಾರ್ಯ. ಇನ್ನೊಂದು ಅವರು
ಮುಕ್ತ ಭಾಗ್ಯ ತಂದರು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಾಲ ಮನ್ನಾ ಯೋಜನೆ ಅದು. ಋಣಮುಕ್ತ ಭಾಗ್ಯ ಆಗ. ಆಮೇಲೆ ಶಿಕ್ಷಣಕ್ಕೆ ಅವಕಾಶಗಳನ್ನು ಒದಗಿಸಲಿಕ್ಕೆ ಅವರು ಅಹಿಂದಕ್ಕೆ, ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಹಾಸ್ಟೆಲ್ಗಳನ್ನು ತೆರೆದ್ರು. ಈಗ ಅವರದ್ದು ಏನಾಗಿದೆ ಅಂದರೆ ಒಳ ಮೀಸಲಾತಿ ಈ 2ನೇ ಅವಧಿಯಲ್ಲಿ ಬಂದದ್ದು, ಅದು ಈಗ ಸ್ವಲ್ಪ ಕಾನೂನು ಸಮರಕ್ಕೆ ಈಡಾಗಿದೆ. ನಾವಿನ್ನು 2025 ಒಂದು ವರ್ಷದ ಹಿಂದಿನ ಬಜೆಟಿಗೆ ಹೋದರೆ ಅವರು ಬಜೆಟ್ರಿ ಅಲಿಗೇಷನ್ 2024-25 ಹಿಂದುಳಿದವರ ವರ್ಗಗಳ ಕಲ್ಯಾಣಕ್ಕೆ 3,489 ಕೋಟಿ ರೂಪಾಯಿ ತೆಗೆದಿಡ್ತಾರೆ. ಅಂದರೆ ಅದರ ಒಟ್ಟು ಇದು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ. ನೀವು ಅಹಿಂದದ ಒಟ್ಟು ಬಜೆಟ್ ನೋಡಿದರೆ, ಅಂದರೆ SC ST OBC ಮತ್ತು ಅಲ್ಪಸಂಖ್ಯಾತರದ್ದು ನೋಡಿದರೆ 13,334 ಕೋಟಿ ರೂಪಾಯಿ. ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ ಇದು 18% ಹೆಚ್ಚು. ಇನ್ನು ನೊಮ್ಯಾಡಿಕ್ ಅಂತ ಹೇಳಿದೆ, ಅಂದರೆ ಅರೆ ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ಘಟಕ ಮಾಡಿ ಅವರನ್ನು 3 ಕೋಟಿ ಯೋಜನೆ ಮಾಡ್ತಾರೆ. ಅದರಲ್ಲಿ ನಮ್ಮ ಈ ಭಾಗದ ಕೊರಗ ಸಮುದಾಯ ಅದರಲ್ಲಿ ಬರ್ತದೆ, ಜೇನುಕುರುಬರು ಇತ್ಯಾದಿ ಎಲ್ಲ ಇದ್ದಾರೆ. ಆಮೇಲೆ ಪ್ರತಿ ಏಕಲವ್ಯ ಶಾಲೆಗಳಲ್ಲಿ ಈ ಏನು ಅರೆ ಅಲೆಮಾರಿ ಸಮುದಾಯಗಳಿಗೆ ಅವರು 20 ಸೀಟುಗಳನ್ನು ಮೀಸಲಿಡ್ತಾರೆ. ಅದರ ಮೇಲೆ ಇನ್ನೊಂದು ಭಾಳ ಅಲ್ಪಸಂಖ್ಯಾತ ಇದಕ್ಕೆ ಘೋಷಿಸಿದ ಯೋಜನೆ ಅಂದರೆ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತ ಕಾಲನಿ ಅಭಿವೃದ್ಧಿ, ಅದಕ್ಕೆ ಅವರು 1,000 ಕೋಟಿ ರೂಪಾಯಿ ಇಡ್ತಾರೆ. ಇದು BJPಯವರಿಗೆ ಆಗ ಕೆಂಗಣ್ಣಿಗೆ ತುತ್ತಾಗ್ತದೆ. ಹೌದು ಸರ್. ಅದರ ಒಂದು ಆ್ಯಡಿಂಗ್ ಆನ್ ಜಸ್ಟ್ ಆವಾಗ ಮಂಡನೆ ಮಾಡಿದ ಬಜೆಟ್ 4 ಲಕ್ಷ ಕೋಟಿ ಹತ್ರ 4 ಲಕ್ಷದ ಎಕ್ಸಾಕ್ಟ್ ಹೇಳ್ತಾನೆ. 16ನೇ ಬಜೆಟ್ 4,09,549 ಕೋಟಿ ರೂಪಾಯಿ ಆಗ ಆಯವ್ಯಯ ಮಂಡನೆ ಮಾಡಿದ್ದು. ಹಾಗೆ ಆದ್ರಿಂದ ಅವರು ಕೆಲಸವೇ ಮಾಡಲಿಲ್ಲ, ಅಹಿಂದಕ್ಕೆ ಏನೂ ಮಾಡಲಿಲ್ಲ ಅಂತ ಅಹಿಂದ ತಳ್ಳಿ ಹಾಕುವಾಗಿಲ್ಲ. ಆದರೆ ಆ್ಯಸ್ ಎ ಗ್ರಾಸ್ ಒಂದು ರಾಜ್ಯಕ್ಕೆ ಮಾಡಿದ್ದು ಯಾಕೆ ಇವತ್ತು ಇಷ್ಟು ನಿಕಷಕ್ಕೆ ಒಳಪಡ್ತದೆ, ಯಾಕೆ ಅಷ್ಟು ಪರೀಕ್ಷೆಗೆ ಒಳಪಡ್ತದೆ ಅಂದರೆ ದೇವರಾಜ ಅರಸು ಕಾಲದಲ್ಲಿ ಇದ್ದದ್ದು ಬರೇ ಪ್ರಿಂಟ್ ಮೀಡಿಯಾ. ಇವತ್ತು ಮೀಡಿಯಾಗಳು ದಾಳಿ ಇಡ್ತಾ ಇದ್ದಾವೆ. ಹೇಗೆ ಅಂತಂದರೆ ನೋಡಿ, ವಾಟ್ಸಪ್ ಇದೆ, ಇನ್ಸ್ಟಾಗಳಿವೆ. ಈ ಸಾಂಪ್ರದಾಯಿಕ ಮಾಧ್ಯಮಗಳಿಗಿಂತ ಮಿಗಿಲಾಗಿ ಇವತ್ತು ನವಮಾಧ್ಯಮಗಳು ಬೆಳೆದಿದ್ದಾವೆ. ಎಲ್ಲರೂ ಸಂಪಾದಕರಾಗಿದ್ದಾರೆ, ಎಲ್ಲರೂ ವರದಿಗಾರರು. ಸಿದ್ದರಾಮಯ್ಯ ಏನು ಹೇಳಿದ್ರು ಅದಕ್ಕೆ ಇಮಿಡಿಯೇಟ್ ಅದಕ್ಕೆ ಫೀಡ್ಬ್ಯಾಕ್ ಇರ್ತದೆ, ಟೀಕೆ ಇರ್ತದೆ, ಒಂದು ಹೊಗಳಿಕೆ ಇರ್ತದೆ. ಅಲ್ಲಿ ಒಂದು ಬೆಂಬಲಿಗ ವರ್ಗ ಮತ್ತು ವಿರೋಧಿ ವರ್ಗ ಸೃಷ್ಟಿ ಆಗ್ತದೆ. ಯಾರ ಕೈಯೂ ಮೇಲಾಗ್ಬೋದು ಅದು, ಯಾಕಂದರೆ ಅದು ಡಿಪೆಂಡ್ ಅಪಾನ್ ದ ಸಬ್ಸ್ಕ್ರೈಬರ್ ಬೇಸ್. ಒಬ್ಬ ತುಂಬ ಸಬ್ಸ್ಕ್ರೈಬರ್ ಇದ್ದರೆ ಅವ ಹೇಳಿದ ವಾದವೇ ಮೇಲೆ ಬರ್ಬೋದು. ಹೀಗೆ ಇಂಥ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ಅವರ ಚಿಂತನೆಯಲ್ಲಿ ಬಹಳ ಒಂದು ದೊಡ್ಡ ಸಮೂಹಕ್ಕೆ ಇವತ್ತು ದೇವರಾಜ ಅರಸರಿಗೆ ಇಲ್ಲದ ಶಕ್ತಿ ಸಿದ್ದರಾಮಯ್ಯರಿಗೆ ಯಾಕಿದೆ ಅಂದರೆ ಕಾಂಗ್ರೆಸ್ನದ್ದೇ ಪೇಜ್ ಇದೆ. ಹೀಗಾಗಿ ಅವರ ಚಿಂತನೆಯನ್ನು ಬಹಳ ಒಂದು ದೊಡ್ಡ ವರ್ಗಕ್ಕೆ ತಲುಪಿಸುವಂತಹ ಒಂದು ಶಕ್ತಿಯನ್ನು ಸಿದ್ದರಾಮಯ್ಯ ಇವತ್ತು ಹೊಂದಿದ್ದಾರೆ. ಅದು ಆ ಶಕ್ತಿ ದೇವರಾಜ ಅರಸರಲ್ಲಿ ಚಿಂತನೆ ಇತ್ತು, ಆದರೆ ಅದನ್ನು ಜನರಿಗೆ ತಲುಪಿಸಲಿಕ್ಕೆ ಇಂಥ ಒಂದು ಸಂಪರ್ಕ ಶಕ್ತಿ ಅವರಲ್ಲಿ ಇರಲಿಲ್ಲ. ಇದರಿಂದ ಈ ಸಂಪರ್ಕ ವ್ಯವಸ್ಥೆ ಹೆಚ್ಚಾದಾಗ ಏನಾಗ್ತದೆ ಗೊತ್ತುಂಟು ಸರ್, ದೇವರಾಜ ಅರಸರ ಕಾಲದಲ್ಲಿದ್ದ ಜನರ ಮನಸ್ಸೆ ಅವರು ನಿಧಾನಕ್ಕೆ ಒಗ್ಗಿಕೊಂಡಿದ್ರು. ಆಗ ಭೂಮಿ ಒಂದು ಮೌಲ್ಯ ಆಗಿತ್ತು. ಆಗ ಭೂಮಿ ಇದ್ದವನೇ ಶ್ರೀಮಂತ, ಭೂಮಿಯ ಒಡೆಯನೇ ಶ್ರೀಮಂತ, ಇಲ್ಲದವ ಏನಿಲ್ಲದವ ಅಂತ. ನಮ್ಮ ಸೌತ್ ಕೇಂದ್ರದಲ್ಲಿ ಗೇಣಿದಾರನ ಎಬ್ಬಿಸುವ ಪದ್ಧತಿ ಎಲ್ಲ ಇತ್ತು. ಅದು ಬೇರೆ, ಅದು ಚರ್ಚೆ ಬೇರೆ ಆಗ್ತದೆ. ಅದು ಒಕ್ಕಲೆಬ್ಬಿಸುವುದು ಅಂತ ಹೇಳಿದರೆ ಅದು ಬಹಳ ಕರುಣಾಜನಕ ದಾರುಣ ಸ್ಥಿತಿ ಅಂತ ಹೇಳೋದನ್ನು ಅನೇಕರು ಹಿರಿಯ ಬರಹಗಾರರು ಬರೆದಿದ್ದಾರೆ. ಈಗ ಏನಾಗಿದೆ, ಈಗ ಜನರ ಅಪೇಕ್ಷೆ ಹೆಚ್ಚಾಗಿದೆ, ಮತ್ತೆ ಅದು ಈಗಲೇ ಆಗಬೇಕು. ನೀವು ಇವತ್ತು ಕೊಟ್ರಿ ನಾಳೆಗೆ ಅದರ ಪರಿಣಾಮ ಗೊತ್ತಾಗಬೇಕು, ಈ ರೀತಿ ಬಂದಿದೆ. ಆದ್ದರಿಂದ ಅರಸರ ಚಿಂತನೆಯನ್ನು ಅಥವಾ ಅರಸರು ಏನು ಮಾಡಿದ್ರಲ್ಲ ಅದನ್ನ ರಾಚನಿಕ ಬದಲಾವಣೆ ಅಂತ ಹೇಳುವ, ಸ್ಟ್ರಕ್ಚರಲ್ ರಿಫಾರ್ಮ್ ಅಂತ ಹೇಳುವ. ಯಾಕಂದರೆ ಭೂಮಿಯನ್ನು ಕೊಟ್ಟದ್ದು ಆ ಚಿಂತನೆಯವರು ಮುಂದುವರಿಸಿದ್ರು. ಅದು ಹೇಗೆ ಅಂದರೆ ಆಗ ಭೂಮಿಯೇ ದೊಡ್ಡ ಸಂಪತ್ತಾಗಿತ್ತು, ಆದರೆ ಇವತ್ತು ಜ್ಞಾನಾಧಾರಿತ ಆರ್ಥಿಕತೆಯಾಗಿ ಒಂದು ಆರ್ಥಿಕತೆ ವರ್ತುಲತೆಯನ್ನು ಪಡ್ಕೊಳ್ತಾ ಉಂಟು. ಇಂಥ ಸ್ಥಿತಿಯಲ್ಲಿ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟರು, ಆರೋಗ್ಯಕ್ಕೂ ತಕ್ಕ ಮಟ್ಟಿಗೆ ಕೊಟ್ಟರು. ಒಂದು ಹಂತದಲ್ಲಿ ಅವರು ಪ್ರಧಾನಮಂತ್ರಿ ಜನ ಔಷಧಿ ಯೋಜನೆಗೆ ಅಂಗಡಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬಾರ್ದು ಅಂತ ಹೇಳಿದ್ರು. ಅದು ಯಾವ ಕಾರಣಕ್ಕೆ ಎಂಬುದು ಅದು ಇಟ್ ಇಸ್ ಆಲ್ಸೋ ಡಿಬೇಟೇಬಲ್. ಆದರೆ ಬೇರೆ ಆರೋಗ್ಯ ಸಚಿವರು ಹೇಳ್ತಾರೆ ಇಲ್ಲ ನಾವು ಫ್ರೀಯಾಗಿ ಮದ್ದು ಕೊಡ್ತೇವೆ ಅದಕ್ಕಾಗಿ ಅದನ್ನು ತೆಗೆದೇವೆ ಅಂತೇಳಿ ಹೈಕೋರ್ಟ್ನ ಜಡ್ಜ್ ಅದನ್ನು ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿ ಇಲ್ಲ ಅದು ಜನರಿಗೆ ಉಪಯೋಗ ಆಗುತ್ತೆ ಇರಲಿ ಅಂತ ಹೇಳ್ತಾರೆ. ಸೊ ಇವನ್ನೆಲ್ಲ ನೋಡಿದಾಗ ಸಿದ್ದರಾಮಯ್ಯ ಅವರ ಚಿಂತನೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ. ಆದರೆ ಅನುಷ್ಠಾನದ ಮೇಲೆ ಎಷ್ಟು ಆಗಿದೆ, ಯಾಕಂದರೆ ಈ ಗ್ಯಾರಂಟಿ ಹೊರೆಯಿಂದಾಗಿ ಆ ಅನುಷ್ಠಾನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಎಂಬುದನ್ನು ಮೌಲ್ಯಮಾಪನ ಆಗಬೇಕಾಗಿದೆ. ಫೈನಲ್ ಸಿದ್ದರಾಮಯ್ಯನವರದ್ದು ಸರ್ಕಾರ ಬಂದ ಮೇಲೆ 7.5 ಲಕ್ಷ ಕೋಟಿ ಸಾಲ ಆಗಿದೆ. ಅದರ ಬಡ್ಡಿನೇ ವರ್ಷಕ್ಕೆ 50,000 ಕೋಟಿ. ಮತ್ತು ಇವರೇ ಹೇಳಿರತಕ್ಕಂತಹ ಜನರು ಇವರೇ ಕೇಳಿರತಕ್ಕಂಥ ಗ್ಯಾರಂಟಿ ಭಾಗ್ಯಗಳು ಇವರೇ ಘೋಷಣೆ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು. ಭಾಳ ಕಷ್ಟದಲ್ಲಿದೆ.
ಅದರದ್ದು ಹೊರೆ ವರ್ಷಕ್ಕೆ 65,000ದಿಂದ 70,000 ಕೋಟಿ ಇವರ ಹೇಳಿಕೆ ಪ್ರಕಾರ. ಮತ್ತು ಸಾಧಾರಣ ಕರ್ನಾಟಕ ಸರ್ಕಾರ ನೀವು ಅಭಿವೃದ್ಧಿ ಮಾಡದೇ ಇರಿ, ಆದರೆ ಒಂದು ಆಡಳಿತ ನಡಿಬೇಕಾದ್ರೆ ನಮ್ಮ ಸರ್ಕಾರ ಇವಾಗ 1,80,000 ಕೋಟಿ, ಈಗ 2 ಲಕ್ಷ ಕೋಟಿ ಆಗಿದೆ. ಒಟ್ಟಿಗೆ 3,20,00,000 ಕೋಟಿ, 3,20,000 ಕೋಟಿ. ಈಗ ಒಟ್ಟಿಗೆ ಬಜೆಟ್ ಇರೋದು 4 ಚಿಲ್ಲರೆ ಕೋಟಿ. ಅದರಲ್ಲಿ ಕೂಡ ಕೊರತೆ ಬಜೆಟ್, ಅದರಲ್ಲಿ ಪುನಃ ಇನ್ನೊಂದು ಸಾಲ ಮಾಡಬೇಕು. ಈ ಗ್ಯಾಪಿನಲ್ಲಿ ಏನು ಸಾಧನೆ ಮಾಡ್ತಾರೆ? ಈಗ ಈ ಒಂದು 2.5 ವರ್ಷದಲ್ಲಾದರೂ ಹೊಸ ಸೋರ್ಸ್ಗಳನ್ನೇನಾದರೂ ನಿರ್ಮಾಣ ಮಾಡಿದ್ದಾರೆ? ಇಲ್ಲ. ಅದಕ್ಕೂ ಕೂಡ ಆ ಸೋರ್ಸ್ ಕೊಡಬೇಕಾದಂಥದ್ದು ಮೋದಿಜಿಯವರೇ. GDP ಅಂತ GST ಕೊಡೋದಿಲ್ಲ ಅಂತ ಅಲ್ಲಿ ಸಂಸತ್ನಲ್ಲಿ GST ಲೆಕ್ಕ ಚುಕ್ತಾಗಿದೆ ಅಂತ ಎಲ್ಲವೂ ಹೇಳ್ತಾ ಇದ್ದಾರೆ. ಹೀಗೆ ಇವಾಗ ಸರ್ಕಾರ ನಿಜವಾಗಿ ಹೇಳ, ಯಾವ 2013ರಲ್ಲಿ ಮನಮೋಹನ್ ಸಿಂಗ್ನವರ ಆರ್ಥಿಕತೆ ಹೇಗಿತ್ತು, ಫ್ರೆಜೈಲ್ 5ಗೆ ಬಂದು ತಲುಪಿತ್ತು, ಫ್ರೆಜೈಲ್ ಸ್ಥಿತಿಗೆ, ಹಾಗೆ ಕರ್ನಾಟಕ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಶ್ವೇತಪತ್ರವೇನಾದರೂ ಹೊರಡಿಸಲಿಕ್ಕೆ ಹೋದರೆ ಅದು ಕೂಡ ಫ್ರೆಜೈಲ್ ಸ್ಥಿತಿಯಲ್ಲಿ ಇದೆ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಇನ್ನೇನು ಸಂಕ್ರಾಂತಿ ನಂತರ ಏನು ಕ್ರಾಂತಿ ಆಗುತ್ತೆ ಅದನ್ನು ಇಳಿದುಕೊಂಡು ಬೇರೆಯವರಿಗೆ ಕೊಟ್ಟು ಹೋಗುವಂಥ ಸಂದರ್ಭ ಏನು ಬರ್ತಾ ಇದೆ, ಅದಕ್ಕಿಂತ ಮೊದಲು ಸರ್ಕಾರದ ಶ್ವೇತಪತ್ರವನ್ನು ಹೊರಡಿಸಲಿ, ಬಜೆಟ್ಗಿಂತ ಮೊದಲು ಹೊರಡಿಸಲಿ. ಬಜೆಟ್ಗಿಂತ ಮೊದಲು ಸರ್ಕಾರದ ಹೀಗೆ ಹೊರಡಿಸಿ ಜನರಿಗೆ ಮನದಟ್ಟು ಮಾಡಲಿ ಹೇಗಿದೆ ಅನ್ನುವಂಥದ್ದು. ಇದೊಂದು ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ನಿಜವಾಗಿ ನಾನು ಆಗಲೇ ಹೇಳಿದೆ, ಜಿಂದಗಿ ಲಂಬಿ ನಹಿ ಬಡಿ ಹೋನಿ ಚಾಹಿಯೇ. ನಮ್ಮ ಸರ್ಕಾರ ನಾನು ಎಷ್ಟು ಉದ್ದ ಮುಖ್ಯಮಂತ್ರಿ ಆಗಿದ್ದೆ ಅನ್ನುವುದಕ್ಕಿಂತಲೂ ಎಷ್ಟು ಎತ್ತರದಲ್ಲಿ ಕರ್ನಾಟಕದಲ್ಲಿ ಬೆಳೆಸಿದೆ ಅನ್ನುವಂಥದ್ದು ಜನರ ಬಾಯಿ ಮಾತಾಗಿ ಕೇಳಿಕೊಂಡು ಬರುವಂಥ ಒಂದು ಸಾಧನೆ ಮಾಡಿದರೆ ಆವಾಗ ಅದು ಸಾಧನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಬೆಳಿಗ್ಗೆ ನನಗೆ ಒಂದು ವಿಡಿಯೋ ನೋಡಿದೆ. ನಾನು ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಒಂದು ವಿಡಿಯೋ. ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಎರಡು ಅಕ್ಕಿ ಅನ್ನ ನೋಡಿದ್ದೆ ನಮಗೆ ಏನು ಭೂ ಸುಧಾರಣೆ ಕಾಯ್ದೆ ಬಂದ ನಂತರ ಅಂತ ಹೇಳುವಂಥ ಒಂದು ಮಾತು. ನೋಡಿ, ಇಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಆದರೆ ಕೆಲವರು ಋಣ ನೆನಪಿಟ್ಕೊಳ್ಳಿಲ್ಲ, ಗೊತ್ತಾಯ್ತಲ್ಲ. ಸೊ ಹಾಗಿರುವಾಗ ಜನರಲ್ಲಿ ನಾವು ಏನು ಹೆಚ್ಚು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಟೈಮ್ನಲ್ಲಿ ಕೆಲಸ ಮಾಡಿರ್ತಾರೆ, ಅದನ್ನು ಮರೆತು ಬಿಡ್ತಾರೆ ಜನರು. ಕಾಂಗ್ರೆಸ್ನ ಋಣದಲ್ಲಿ ಇದ್ದಾರೆ ಜನರು, ಆದರೆ ಮರ್ತು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಜನರ ಋಣದಲ್ಲಿ ಇರಬೇಕು ಸ್ವಾಮಿ. ಕಾಂಗ್ರೆಸ್ನ ಋಣದಲ್ಲಿ ನಂಗೆ ಅಷ್ಟು ಸರಿಯಾಗಿ ಬಿಜೆಪಿ ಕೂಡ ನಮ್ಮ ಜನರ ಋಣದಲ್ಲಿದೆ. ಅವರು ಮತ ದಾನ ಮಾಡಿದ್ರೆ ಮಾತ್ರ, ಅವರ ದಾನದಿಂದ ಪಡೆದುಕೊಂಡು ನಾವು ಅಧಿಕಾರ ಮಾಡೋದೇ ಹೊರತು ನಾವೇನು ದಾನ ಮಾಡೋದಿಲ್ಲ. ಅವರ ಹಣವನ್ನೇ ಅವರಿಗೆ ವಾಪಸ್ ಕೊಡುವುದರಿಂದ ಇವತ್ತು ಎಷ್ಟೋ ಬಡವರಿಗೆ ನೆಲ ಸಿಕ್ಕಿದೆ, ಅವರಿಗೆ ಆದಂಥ ಒಂದು ಸೋರು ಸಿಕ್ಕಿದೆ, ಅವರಿಗೆ ಆದಂಥ ಒಂದು ಉದ್ಯೋಗ ಅವಕಾಶಗಳು ಸಿಕ್ಕಿದೆ. ಆ ಟೈಮಿನಲ್ಲಿ ಅದಕ್ಕಿಂತ ಮುಂಚೆ ದೇಶದ ಪರಿಸ್ಥಿತಿ ಹೇಗಿತ್ತು ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು, ಯಾಕಂದ್ರೆ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾನು ಇದನ್ನು ಈಗ ಅರಸು ಅವರಿಗೆ ಮತ್ತೆ ಇವರ ವಿಚಾರ ಬಂದಿರುವಾಗ, ಯಾಕಂತೇಳಿ ಇವರಿಬ್ಬರು ನಮ್ಮ ಪಕ್ಷದ, ನಮ್ಮ ರಾಜ್ಯದ 2 ದೊಡ್ಡ ಪಿಲ್ಲರ್ಗಳು. ಇವರನ್ನು ನಾವು ಯಾವುದೇ ಹಂತವಾಗಿ ನಾವು ಏನು ಹೇಳ್ತಾರೆ ತಳ್ಳಿ ಹಾಕುವಾಗೆ ಇಲ್ಲ. ಮತ್ತೆ ಕಮ್ಮಿಂಗ್ ಬ್ಯಾಕ್ ಟು ಸಿದ್ದರಾಮಯ್ಯ ಸರ್, ಅವರು ಫಸ್ಟ್ CM ಆಗಿದ್ದಾಗ 2013ರಿಂದ 2018ರವರೆಗೆ CM ಆಗಿದ್ದಾಗ ಅವರು ಏನೆಲ್ಲ ಪ್ರಣಾಳಿಕೆಯಲ್ಲಿ ಏನೆಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ, ಆಲ್ಮೋಸ್ಟ್ 95% ಅದನ್ನು ಪೂರ್ಣಗೊಳಿಸಿದ್ದಾರೆ. ಅದು ಆನ್ ರೆಕಾರ್ಡ್ ಇದೆ, ಯಾರು ಅದನ್ನು ಮಾಡುವಾಗಿಲ್ಲ. ಆಗಿರುವಾಗ ಯಾರು ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ಹೇಳುವಂಥದ್ದು ಮಾತು ಎತ್ತಲಿಕ್ಕೇನೆ ಇಲ್ಲ. 2ನೇ ಟರ್ಮ್ ಆಗುವಾಗ ಸಹ ಏನು ನಾವು ಪಂಚಭಾಗ್ಯಗಳ ಕೊಡ್ತೇವೆ ಅಂತ ಹೇಳಿ ನಾವು ಹೇಳಿದ್ದೆವು, ಇದು ವಾಸ್ ಜಸ್ಟ್ ಅ ಪಾರ್ಟ್. ನಿಜವಾಗಿ ಹೇಳ್ತಾನೆ, ನಮಗೆ ಈ ಪಂಚಭಾಗ್ಯಗಳಿಂದ ಒಂದು ಸರ್ವೆ ಪ್ರಕಾರನೇ ಬಂದಿರುವಂಥದ್ದು. ಪಂಚಭಾಗ್ಯಗಳಿಂದ ನಮಗೆ ಕಾಂಗ್ರೆಸ್ಸಿಗೆ ಏನು ಅಧಿಕಾರ ಬಂದದ್ದು ಅಲ್ಲ, ಓನ್ಲಿ ಬಿಕಾಸ್ ಆಫ್ ಬಿಜೆಪಿಯ ದುರಾಡಳಿತ. ಅವರ ಸರ್ಕಾರ ಬರುವಾಗ ಸೇಮ್ ಅದೇ ರೀಸನ್ಗಳು. ಜರನ್ ಸರ್, ಫೈನಲಿ ಇಬ್ಬರದ್ದು ಕೂಡ, ಯಾಕಂದ್ರೆ ದಾಖಲೆಗಳನ್ನು ಸರಿಗಟ್ಟಿರುವುದರಿಂದ ಇಬ್ಬರದ್ದು ಕೂಡ ರಾಜಕೀಯ ಪ್ರಯಾಣ ಒಂದು ಅಪರೂಪದ ರಾಜಕೀಯ ಧೈರ್ಯವನ್ನು ಪ್ರತಿನಿಧಿಸ್ತದೆ. ಇಬ್ಬರಲ್ಲಿರುವ ವೈರುಧ್ಯ ಏನಂದ್ರೆ, ಅರಸು ಬದುಕಿದ ಹಾಗೆ ಸಿದ್ದರಾಮಯ್ಯ ಅವರು ಬದುಕ್ತಿದ್ದಾರಾ ಎಂಬುದು ಪ್ರಶ್ನೆ. ಬಹುಶಃ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಖಂಡಿತ ಇದೆ. ಇಬ್ಬರೂ ಕೂಡ ಬಿಕ್ಕಟ್ಟನ್ನು, ಪಕ್ಷದೊಳಗಿನ ಘರ್ಷಣೆಯನ್ನು ತಮ್ಮ ಅಭ್ಯುದಯಕ್ಕೆ ಬಳಸಿಕೊಂಡ್ರು. ನೋಡಿ, ಆಗ ಅವರು ಇಂದಿರಾ ಗಾಂಧಿಯನ್ನು ರಾಷ್ಟ್ರ ರಾಜಕಾರಣಕ್ಕೆ ಮರಳಿಸಿದವರೇ ಅರಸು. ಮುಖ್ಯವಾಗಿ ಸರ್ ಹೇಳಿದ್ದ ಒಂದು ಮಾತಿಗೆ ಆಕ್ಷೇಪ ಯಾಕೆ ವ್ಯಕ್ತಪಡಿಸಬೇಕಾಗ್ತದೆ ಅಂದರೆ,
ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಇಡೀ ದೇಶದಲ್ಲಿ ಜಾರಿಗೆ ಬಂದದ್ದಲ್ಲ, ಕರ್ನಾಟಕದಲ್ಲಿ ಬಂದದ್ದು. ಅದು ಅರಸರ ಇಚ್ಛಾಶಕ್ತಿಯಿಂದಾಗಿ ಬಂತು. ಆದರೆ ಅಷ್ಟು ಮಾಡಿದ ಅರಸರು ಮುಂದೆ ಗೆಲ್ಲಲಿಕ್ಕೆ ಆಗಲಿಲ್ಲ. ಅರಸರು ಆದ್ರಿಂದ ಅಲ್ಲಿ ನೋಡಿದರೆ ಅರಸರಿಗೆ ದ್ರೋಹ ಆಯ್ತೇ ವಿನಃ ಕಾಂಗ್ರೆಸ್ಸಿಗೆ ದ್ರೋಹ ಆಯಿತು ಅಂತೇಳಿ ನಾವು ಒಂದು ವಾಕ್ಯದ ಶರ ಬರೀಲಿಕ್ಕೆ ಆಗುದಿಲ್ಲ. ಅವರು ಅರಸರು ಇಂದಿರಾ ಗಾಂಧಿಯನ್ನು ರಾಷ್ಟ್ರ ರಾಜಕಾರಣಕ್ಕೆ ಮರಳಿಸಿದ್ರು. ಆದರೆ ಸಂಜಯ್ ಗಾಂಧಿ ಆಗ ಎಲ್ಲ ಒಂದು ಹಂತದಲ್ಲಿ ಕಾಂಗ್ರೆಸ್ನ ವ್ಯವಹಾರವನ್ನು ನೋಡಿಕೊಳ್ತಿದ್ರು. ಸಂಜಯ್ ಗಾಂಧಿಯವರ ಜೊತೆಗೆ ರಿಫ್ಟ್ ಬಂದದ್ರಿಂದ ದೇವರಾಜ ಅರಸು ಅಧಿಕಾರದಿಂದ ವಿಮುಖ ಆಗಬೇಕಾಯಿತು. ಅನೇಕ ಸಿಮಿಲಾರಿಟಿಗಳು ಇವರಲ್ಲಿವೆ, ಇವರಿಬ್ಬರಲ್ಲಿವೆ. ಆದರೆ ಇಬ್ಬರ ರಾಜಕೀಯ ಪ್ರಯಾಣದ ಹಾದಿ ಉಂಟಲ್ಲ, ಅದು ಬಹಳ ರೋಚಕವಾದದ್ದು. ಮತ್ತು ಯಾರು ಕೂಡ ಈ ಹಾದಿಯನ್ನು ಕ್ರಮಿಸಬಹುದು ಎಂಬುದನ್ನು ಅನೇಕ ಹಿಂದುಳಿದವರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸುವಂಥ ಹಾದಿ ಅಂತ ಒಂದು ಹೇಳ್ಬೋದು. ಓಕೆ ಥ್ಯಾಂಕ್ ಯು ಮೂವರಿಗೂ ಕೂಡ ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.